ನಮ್ಮ ಗ್ರಾಮ ನಮ್ಮ ಯೋಜನೆಯಡಿ ಮೊಗ್ರು ಗ್ರಾಮದ ಸರಳಿ ಎಂಬಲ್ಲಿ 2 ಕೋಟಿ ವೆಚ್ಚದಲ್ಲಿ ಸೇತುವೆ ಮತ್ತು ಮುರಾ ಕಂಚಿನಡ್ಕ ರಸ್ತೆಯ ಕಾಂಕ್ರೀಟೀಕರಣದ ಶಿಲಾನ್ಯಾಸ ಕಾರ್ಯಕ್ರಮ ಇಂದು ನಡೆಯಿತು. ಬೆಳ್ತಂಗಡಿ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಶಿಲಾನ್ಯಾಸವನ್ನು ನೆರವೇರಿಸಿದರು. ಸರಳಿ ಭಾಗದ ಜನರ ಸುಮಾರು 40 ವರ್ಷದ ಬೇಡಿಕೆ ಇದೀಗ ನೆರವೇರ್ತಾ ಇದೆ. ಇನ್ನು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ನ ಸದಸ್ಯರಾದ ಪುಂಡಿಕಾಯಿ ಪುಂಡಿಕಾಚಾರ್ಯ, ಎಪಿಎಂಸಿ ಸದಸ್ಯ, ಭಾರತೀಯ ಜನತಾ ಪಾರ್ಟಿಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಜಯಾನಂದ ಕಲ್ಕುರೆ, ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಸಂತೋಷದ ದಿವಸ ಇವತ್ತು ಅಂತ ಹೇಳಿದರೆ ಅದು ಒಂದು ಒಡೆಯಲ್ಲಿ ಆನಂದ ಬಾಷ್ಪ, ಮತ್ತೊಂದು ಒಡೆಯಲ್ಲಿ ಆನಂದದ ಕಣ್ಣೀರು ಕೂಡ ಬರ್ತಾ ಉಂಟು. ಎಷ್ಟೋ ವರ್ಷದಿಂದ ನಮ್ಮ ಊರವರೆಲ್ಲ ಸೇರಿಕೊಂಡು ನಮ್ಮ ಅಶೋಕಣ್ಣನ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ MLA ಕೇಳಿದ ಕ್ಷಣ ಅವರು ನುಡಿದಂತೆ ನಡೆದಂಥ ಒಬ್ಬ ಮಹಾನ್ ವ್ಯಕ್ತಿ ನಮಗೆ. ಯಾಕೆಂದರೆ ನಾವು ಅವ್ರನ್ನು MLA ಅಂತ ಕಾಣ್ತಾ ಇಲ್ಲ, ಜನನಾಯಕ, ಜನಸೇವಕ ಅಂತೇಳಿ ಅವರನ್ನು ಎಂದಿಗೂ ನಾವು ಪೂಜಿಸುವಂಥ ವ್ಯಕ್ತಿ ಅವರು. ಯಾಕೆಂದರೆ ಹರಿಶಣ್ಣನಿಗೆ ಜೈ ಅಂತೇಳಿ ಯಾವಾಗಲೂ ಹರಿಶಣ್ಣನೇ MLA ಬರ್ತದೆ ಹೋಗ್ತದೆ, ಆದರೆ ಹರಿಶಣ್ಣ ನನಗೆ ಯಾವಾಗಲೂ ಬೇಕು. ಈ ರೀತಿಯಾಗಿ ನಾವು ಅವರ ನಮ್ಮ ಗ್ರಾಮ ನಮ್ಮ ರಸ್ತೆಯ ಯೋಜನೆಯಡಿಯಲ್ಲಿ 2 ಕೋಟಿ ರೂಪಾಯಿಯನ್ನು ಸರಳಿ ಮತ್ತು ಮುರಾ ಕಂಚಿನಡ್ಕ ರಸ್ತೆಯ ಕಾಂಕ್ರೀಟೀಕರಣಕ್ಕಾಗಿ ಮತ್ತು ಸೇತುವೆಗಾಗಿ ಪ್ರಯತ್ನಪಟ್ಟು ಅವರ ಶ್ರಮ ಎಷ್ಟಿರ್ಬೋದು ಅಂತ ಅವರಿಗೆ ಗೊತ್ತು, ಅದು ನಮಗೆ ಗೊತ್ತಿಲ್ಲ. ಹಾಗೆ ಆ ಶ್ರಮದಿಂದಾಗಿ ದೇವರ ಆಶೀರ್ವಾದ. ಇವತ್ತಿನ ದಿವಸ ಸರಳಿ ಎಂಬಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯ ಇದರಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರಳಿ ಸೇತುವೆ ಮತ್ತು ಕಂಚಿನಡ್ಕ ಟು ಮುರಾ ರಸ್ತೆಯ ಶಿಲಾನ್ಯಾಸವನ್ನು ಇವತ್ತು ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜಾರವರು ನೆರವೇರಿಸಿಕೊಟ್ಟಿದ್ದಾರೆ. ಇದು ಈ ಭಾಗದ ಸುಮಾರು 40 ವರ್ಷಗಳ ಒಂದು ಹಠ ಸಾಧನೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಈ ಸಾಧನೆಯಲ್ಲಿ ನಮ್ಮ ಶಾಸಕರ ಪಾತ್ರ ತುಂಬ ಇದೆ. ಅದರಿಂದ ನಾವು ಇವತ್ತು ನಮ್ಮ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಹೆಚ್ಚಿನ ಕೆಲಸಗಳು ನಮ್ಮ ಶಾಸಕರ ಮುಖಾಂತರ ಆಗ್ತಾ ಇದೆ. ನಾವು ಅದನ್ನು ಅವರು ಚೆನ್ನಾಗಿ ನೆರವೇರಿಸಿಕೊಡ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಮಸ್ತ್ ಅನುದಾನ ವೆಂಕನತದ ಅನುಷ್ಠಾನ ಮಲ್ಪನ ಸಂದರ್ಭಗಳು ಪ್ರಮುಖವಾದ ಬೇಡಿಕೆಯನ್ನು ಈಡೇರಿಸುವ ಪ್ರಾಮಾಣಿಕ ಕೆಲಸ ಅದನ್ನು ಇಟ್ಟು ಈ ಮುರದ ಈ ಸೇತುವೆಲ ಈ ಕಾಮಗಾರಿಗೆ 2 ಕೋಟಿದ ಅನುದಾನದ ಮೂಲಕ ಭಾರಿ ಸಂತೋಷಪೂರ್ವಕವಾದ ಈ ಶಿಲಾನ್ಯಾಸ ಮಲ್ತದ ಅನ್ಕೊಂಡ್ರೆ ಭಾರಿ ಸಂತೋಷ. ಮಸ್ತ್ ವರ್ಷದ ಬೇಡಿಕೆ ಈ ಭಾಗದ ಜನಕನ್ನ, ಈ ಭಾಗದ ಇಂಚಿಗೆ ಮುರಕ್ಕೆ ಬಾರ, ಈ ಭಾಗದ ಇಂಚಿ ಬಂದಾರಿಗೆ ಬಾರೆ ಮಸ್ತ್ ಅನುಕೂಲ ಆಪುನಂಚಿನ ಒಂಜಿ ರಸ್ತೆ ನಿರ್ಮಾಣ ಆವಡುವಂಚಿನ ಹೋರಾಟ ಇತ್ತು ತಾನೇ. ಅಶೋಕ್ ಹೋಟೆಲ್ ಮುಂದಕ್ಕೆ ಎಲ್ಲ ಪಂಡೇರು ಸಾಧಾರಣ 83ನೇ ಇಸವಿದ ಹೋರಾಟ ಇನಿಕ್ಕೆ ಸಾಕಾರ ಆಪುನಂಚಿನ ದೃಷ್ಟಿಗೆ ಒಂಜಿ ಶುರುತ ಪಂಚಾಯತಿ ಇಲಾಖೆ ಅಂತ ನಿಂಕ್ಲಿಗೆ ಖಂಡಿತ ಇಂಚಿಂದ ಬೆಳ್ತಂಗಡಿ ತಾಲೂಕು ಮಸ್ತ್ ಈ ರೀತಿಯ ರಸ್ತೆಗಳು, ಈ ರೀತಿಯ ಸೇತುವೆದ ಬೇಡಿಕೆಗಳು ನಮ್ಮ ತಾಲೂಕು ಮಸ್ತ್ ಕಡಿಟ್ಟಿರ್ತೇನೆ. ಪ್ರಾಯಶಃ ದಯನ್ ಬಂಡ ನಮ್ಮ ಅತ್ಯಂತ ಗ್ರಾಮೀಣ ಪ್ರದೇಶದ ವಿಧಾನಸಭಾ ಕ್ಷೇತ್ರ ನಮ್ಮ ತಾಲೂಕು ಪರಪ್ಪನಂಚಿನ ಸುದೇಕಲಿ ಅಂತಂದ್ಕೊಂಡ ಮಸ್ತ್ ಸುದೇಕಲು ಈ ತಾಲೂಕು ಪರಪ್ಪನು ಅಂಚಾದಿನಾಂಕ ಸಂಪರ್ಕ ಸೇತುವೆಲ ರಸ್ತೆಲ ಆದ್ಯತೆ ಬೋಡೈನಂಚಿನ ವಿಧಾನಸಭಾ ಕ್ಷೇತ್ರ ಇತ್ತು ತಾನೇ. ನಮ್ಮ ವಿಧಾನಸಭಾ ಕ್ಷೇತ್ರ ಸುಮಾರು 700 ಕೋಟಿ ರೂಪಾಯಿಗಳ ಅನುದಾನ ಈ ಕ್ಷೇತ್ರಕ್ಕೆ ಕಾಣುತ್ತದೆ.
ಪ್ರಾಮಾಣಿಕವಾದ ಅಭಿವೃದ್ಧಿ ಕೆಲಸ ಮಲ್ಪುನಂಚಿನ ಪ್ರಾಮಾಣಿಕ ಕೆಲಸ ನೀನು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಂದಿಲ್ಲ. ನಮ್ಮ ಕಣ್ಣೆದುರುಡು ತೂಪು ನಂಚಿನ ಕಣ್ಣೆದುರುಡೆ ತೋಜು ನಂಚಿನ ಅಭಿವೃದ್ಧಿ ಕೆಲಸ ನಮ್ಮ ಕಣ್ಣೆದುರುಡು ಅವೊಂದುಲ್ಲ ಅಂತ ನಂಚಿನ ಭಾವನೆ ನಮ್ಮಲ್ಲ ಮಾತೆಲ್ಲ ಉಂಡು ಅಂತ